ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಿತ್ತುಬಾಗಲು ಎಂಬ ಊರಿನಲ್ಲಿ ಒಂದು ಹುಡುಗಿ ಸುಮಾರು ಒಂದು 17 ವರ್ಷ 1 ತಿಂಗಳು ಪ್ರಾಯ ಆಗಿರುತ್ತೆ. ಈಕೆ PUC ಓದ್ತಾ ಇರ್ತದೆ. ಮೊದಲನೇ ವರ್ಷದ PUCನ ಕಕ್ಕಂಜೆ ವಿವೇಕಾನಂದ ಕಾಲೇಜಿನಲ್ಲಿ ಓದುತ್ತಾ ಇರ್ತಾರೆ. ಈ ಹುಡುಗಿಗೆ ಒಬ್ಬ ಹುಡುಗ ಸುಮಾರು ಒಂದು 22 ವರ್ಷದ ವ್ಯಕ್ತಿ ಸೇಮ್ ಕಮ್ಯುನಿಟಿ ಅವರು ಪರಿಚಯ ಆಗಿ ಆತ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ಕೊಂಡಿರ್ತಾನೆ. ಒಂದು ಸ್ನೇಹ ಆಗಿರುತ್ತೆ ಮತ್ತು ಮೊಬೈಲ್ನಲ್ಲಿ ಕನೆಕ್ಷನ್ ಮತ್ತು ಅವರು ಮಾತುಕತೆ ಎಲ್ಲ ನಡೀತಾ ಇರುತ್ತೆ. ಈ ಸಂಬಂಧ ಅವರ ಮನೆಯವ್ರಿಗೂ ಕೂಡ ಮಾಹಿತಿ ತಿಳಿದ ಮೇರೆಗೆ ಸ್ವಲ್ಪ ಮನೆಯವರು ಹುಡುಗಿಯನ್ನು ಮಾತಾಡಿಸಿದಾಗ ಅದ್ರ ಬಗ್ಗೆ ವಿಚಾರಿಸಿದಾಗ ಆ ಸಂಬಂಧ ಮತ್ತೆ ಹುಡುಗಿಗೂ ಮತ್ತು ಏನು ಫ್ರೆಂಡ್ ಇರ್ತಾನೆ ಹುಡುಗಿಯ ಸ್ನೇಹಿತ ಅವನಿಗೂ ಮತ್ತು ಹುಡುಗಿಗೂ ಸ್ವಲ್ಪ ಜಗಳ ಆಗಿ ಆ ಜಗಳದಿಂದ ಮನನೊಂದ ಬಾಲಕಿ ದಿನಾಂಕ 19/11 ಅಂದರೆ ಈ ತಿಂಗಳ 19ನೇ ತಾರೀಕು ವಿಷ ಸೇವನೆ ಮಾಡಿ ಆಸ್ಪತ್ರೆಗೆ ದಾಖಲಾಗುತ್ತೆ. ಮೊದಲನೇ ಅವಳು ಉಜಿರೆಯ SDM ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ನಂತರ ಅಲ್ಲಿಂದ KMC ಹತ್ತಾವರಕ್ಕೆ ಶಿಫ್ಟ್ ಮಾಡಿ ಇಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ದಿನಾಂಕ 26ನೇ ತಾರೀಕು ಆ ಹುಡುಗಿಯ ಇದು ಮರಣ ಆಗುತ್ತೆ. ಈ ಸಂಬಂಧ ನಾವು ಅವರ ಏನು ಹುಡುಗಿಯ ಪೋಷಕರಿದ್ದಾರೆ ಅವ್ರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಲಂ 107 BNS ಅಂದರೆ ಮಗುವಿನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡದಂಥ ಒಂದು ಆರೋಪದ ಅಡಿಯಲ್ಲಿ ಆ ವ್ಯಕ್ತಿಯ ಮೇಲೆ ನಾವು ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ವ್ಯಕ್ತಿ ತಲೆಮರೆಸ್ಕೊಂಡಿದ್ದಾರೆ. ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಎಷ್ಟು ವರ್ಷದಿಂದ ಪರಿಚಯ ಇದ್ದೀವಿ? ಈಗ ಕೆಲವು ತಿಂಗಳಿಂದ ಅಷ್ಟೇ, ವರ್ಷಗಳೇನಿಲ್ಲ, ಕೆಲವು ತಿಂಗಳೊಂದು 6-7 ತಿಂಗಳಿಂದ ಇದೆ ಪರಿಚಯ ಅಂತ ಹೇಳ್ತಾರೆ. ಮತ್ತು ಅದು ಹೆಚ್ಚಾಗಿ ಅದು ಮೊಬೈಲ್ ಮುಖಾಂತರ ಸಂಪರ್ಕನೇ ಹೊರತು ಏನು ಮೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದು 2-3 ಸಲ ಅವರು ಫಿಸಿಕಲಿ ಭೇಟಿಯಾಗಿರೋದ್ರ ಬಗ್ಗೆ ಅವರ ಪೋಷಕರು ಹೇಳ್ತಾರೆ. ಈ ಸಂಬಂಧ ಆರೋಪಿಯನ್ನು ನಾವು ದಸ್ತಗಿರಿ ಮಾಡಿದ್ಮೇಲೆ ಇನ್ನೂ ಹೆಚ್ಚಿನ ಅವರನ್ನು ವಿಚಾರಣೆಗೊಳಪಡಿಸಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಸರ್, ಈಗ ಅದಕ್ಕೆ ಎವಿಡೆನ್ಸ್ಗಳು ಸಿಕ್ಕಿದೆ ಅಲ್ಲ, ಈಗಷ್ಟೇ ತನಿಖೆಯನ್ನು ಶುರು ಮಾಡಿದ್ದೀವಿ. ತನಿಖೆ ಶುರು ಮಾಡಿ ನಂತರದಲ್ಲಿ ನಾವು ಎವಿಡೆನ್ಸ್ನ ಕಲೆಕ್ಟ್ ಮಾಡುವಂಥ ಕ್ರಮ ನಾವು ಮಾಡ್ತೀವಿ. ಮದುವೆಗೆ ಅಂದರೆ ಈಗ ಮದುವೆ ಪ್ರಸ್ತಾಪ ಆಗಿದೆಯಾ ಇಲ್ವಾ ಅನ್ನೋದು ಒಂದು ನಾವು ಚರ್ಚೆ ಮಾಡಬೇಕಾಗಿದೆ. ಅದನ್ನು ನಾವು ತನಿಖೆ ಸಮಯದಲ್ಲಿ ತಿಳ್ಕೊಬೇಕಾಗಿರೋಂಥದ್ದು. ಮದುವೆ ಪ್ರಸ್ತಾಪ ಆಗಿದೆಯಾ ಮತ್ತು ವಯಸ್ಸು ಕೂಡ ಆಗದೇ ಇರೋದು ಅಪ್ರಾಪ್ತ ಬಾಲಕಿ ಆಗಿರೋದ್ರಿಂದ ಮದುವೆ ಮಾಡೋ ಪ್ರಶ್ನೆ ಬರ್ತಿರಲಿಲ್ಲ. ಮೋಸ್ಟ್ಲಿ ಆ ವಿಚಾರದಲ್ಲಿ ಏನಾದರೂ ಇವ್ರಿಗೆ ಡಿಸ್ಕಷನ್ಸ್ ಆಯಿತಾ ಏನು ಅಂತ ನಾವು ತನಿಖೆಯಿಂದ ಅದನ್ನು ಖಾತ್ರಿಪಡಿಸ್ಕೊಳ್ಬೇಕಾಗಿದೆ. ಎಷ್ಟು ವರ್ಷ ಮತ್ತು ಅವನ ಹಿನ್ನೆಲೆ ಅಂದರೆ ಆತ ಕೂಡ ಅಲ್ಲಿ ಲೋಕಲ್ಲೇನೆ ಒಂದೇ ಸಮುದಾಯಕ್ಕೆ ಸೇರಿದವರು, ಇಬ್ಬರು ಒಂದೇ ಜಾತಿಗೆ ಸೇರಿದವರು. ಮತ್ತು ಆತ ಅಲ್ಲಿಂದ 22 ವರ್ಷದ ವ್ಯಕ್ತಿ ಬೆಂಗಳೂರಿನಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಮಾತ್ರ ಮಾಹಿತಿ ಇದೆ. ಎಲ್ಲಿ ಏನು ಅನ್ನೋದನ್ನು ನಾವು ಇನ್ನೂ ತನಿಖೆಯಿಂದ ತಿಳ್ಕೊಬೇಕಾಗಿದೆ. ಫಿಸಿಕಲಿ ಯೂಸ್ ಮಾಡಿರೋದು ಆ ಥರ ಅಲ್ಲ, ಅದ್ರ ಬಗ್ಗೆ ಯಾವುದು ನಮಗಿನ್ನೂ ಪ್ರೂಫ್ಗಳು ಎವಿಡೆನ್ಸ್ ಸಿಕ್ಕಿಲ್ಲ. ನಾವು ಮತ್ತು ಇದು ಏನು ಕಂಪ್ಲೇಂಟ್ನಲ್ಲಿ ಕೂಡ ಆ ಥರ ಏನೂ ಇಲ್ಲ. ಸೊ ವಿಚಾರಣೆ ಮಾಡಿ ನಾವು ನಂತರ ತೀರ್ಮಾನ ಮಾಡ್ತೀವಿ. ಹೌದು. ಇದು ವಿವೇಕಾನಂದ ಕಾಲೇಜ್ ಕಕ್ಕಿಂಜೆ PUC ಆಯಿತಾ? ನನಗೆ ಅಷ್ಟು ಮಾಹಿತಿ ಇಲ್ಲ, ಚೆಕ್ ಮಾಡಿ.